ಕೇಳಿದ್ರೆ ಯಾವತ್ತನೇ ಏನು ಮಾಡ್ತೇನೆ ನಾನು ನನ್ನ ಹೆಂಡತಿ ಕಂದಾಗ ಇಬ್ರು ಕೇಳೋ ಕೇಳಿದ್ವಿ ಉಳಿತಾಯ್ತು ಈ ಶುಗರು ಬಿ ಪಿ ಎಲ್ಲ ಇದೆ ಬಾಯಿಸ್ಕೊಂಡು ಕೂತ್ಕೊಳ್ಳ ಈ ಕ್ರಾಂತಿ ನಾನು ಹೇಳ್ತೀನಿ ಕೇಳಿ ಧರ್ಮರಾಯ ಮತ್ತು ಶಕುನಿ ಪಗಡೆ ಅಂತ ಇದ್ದಾಗ ಈ ಹುಡುಗ ಪ್ರತಿ ಸಾರಿಯೂ ನನ್ನ ಮಗ ಗೆದ್ದ ನನ್ನ ಮಗ ಗೆದ್ದ ಈಗ ಹೇಳ್ತಾ ಪಗಡೆ ಜೂಜಿ ಕೂತ ಧರ್ಮರಾಯ ಅನ್ನೋ ಗ್ರೇಟ್ ಜನರಲ್ ಒಂದೊಂದಾಗಿ ತನ್ನ ಹಿರಿ ಆಸ್ತಿ ಐಶ್ವರ್ಯ ಎಲ್ಲ ಕಳ್ಕೊಂಡ ತನ್ನ ತಮ್ಮಂದಿರು ಕೂಡ ಪಣಕ್ಕಿಟ್ಟು ಸೋತರಿಲ್ಲ ಅದಾದ್ಮೇಲೆ ತನ್ನನ್ನೇ ಪಣಕ್ಕಿಟ್ಟು ತನ್ನನ್ನು ಸೋತ್ಕೊಂಡ ಎಲ್ಲ ಸೋಲೋದಕ್ಕೆ ಇನ್ನೇನು ಉಳಿತು ವೀಕ್ಷಕರೇ ಈ ಕರ್ನಾಟಕದ ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್ ಇದೆ ಏನು ಅಂತ ಹೇಳೋದಕ್ಕೆ ಸ್ವಲ್ಪ ಸಮಯ ಕೊಡಿ ಪ್ಲೀಸ್ ಟೇಕ್